ಮಂಗಳೂರು ವಿಶ್ವವಿದ್ಯಾನಿಲಯದ ಕೋಣಾಜೆ ಕ್ಯಾಂಪಸ್ನಲ್ಲಿ ಈ ಬಾರಿ 4 ಪಿಜಿ ವಿಭಾಗಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಅವರು ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಸಂಖ್ಯಾಶಾಸ್ತ್ರ, ಎಚ್ಆರ್ಡಿ, ಎಂಸಿಜೆ, ಎಲೆಕ್ಟ್ರಾನಿಕ್ಸ್ ವಿಭಾಗಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಆದ್ದರಿಂದ ಈ ವರ್ಷಕ್ಕೆ ಅನ್ವಯಿಸುವಂತೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಎಂಸಿಜೆ ವಿಭಾಗಕ್ಕೆ ಕೇವಲ ಒಬ್ಬ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ್ದರು. ಈ ವಿಭಾಗವನ್ನು ನಡೆಸಲು ಕನಿಷ್ಠ 10-15 ವಿದ್ಯಾರ್ಥಿಗಳಾದರೂ ಬೇಕು. ಈ ಬಗ್ಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗೆ ಆಡಳಿತಾತ್ಮಕ ಸಮಜಾಯಿಷಿ ನೀಡಲಾಗಿದೆ ಎಂದು ಪ್ರೊಫೆಸರ್ ಪಿಎಲ್ ಧರ್ಮ ಅವರು ತಿಳಿಸಿದರು. ನಾವು ಕಳೆದ ಸಾರಿ ಸ್ಟ್ಯಾಟಿಸ್ಟಿಕ್ಸ್ಗೆ ಪ್ರಯತ್ನ ಪಟ್ವಿ. ಕಂಪ್ಲೀಟ್ಲಿ ಸ್ಟ್ಯಾಟಿಸ್ಟಿಕ್ಸ್ ಈ ಸಾರಿ ಮಕ್ಕಳಿಲ್ಲ ನನಗೆ. ಮೇ ಬಿ ಬಿಕಾಸ್ ವಿ ಡು ನಾಟ್ ಹ್ಯಾವ್ ಪರ್ಮನೆಂಟ್ ಸ್ಟಾಫ್ ಇಲ್ಲ. HRDದು ಆಲ್ಮೋಸ್ಟ್ ನಾವು ಸ್ಥಗಿತ ಮಾಡಿದ್ದೇವೆ. HRDಗೂ ಕೂಡ ವಿದ್ಯಾರ್ಥಿಗಳು ಬಂದಿಲ್ಲ. MCG ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಅಪ್ಲಿಕೆಂಟ್, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಅಲೌ. ನಾವೊಂದು ಮಿನಿಮಮ್ ನಂಬರನ್ನು ಹಾಕೊಂಡಿದ್ದೇವೆ. ಅದು ಬರದಿದ್ರೆ ನಮಗೆ ಪ್ರಾರಂಭ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ವಿಶ್ವವಿದ್ಯಾನಿಲಯಕ್ಕೆ ಒಂದೇ ಅಪ್ಲಿಕೇಶನ್ ಇರೋದು. ನಾವು 15 ಅಂತ ಹೇಳಿದ್ವಿ. ಈಗ 15 ಬರದಿದ್ರೆ ಕೊನೆಗೆ ನಮಗೆ ಡಬಲ್ ಡಿಜಿಟ್ ಆದರೂ ಬರಬೇಕು ಅಂತೇಳಿ ಅಧ್ಯಾಪಕ ಮಿತ್ರರಿಗೆ ಸಂಬಳ ಕೊಡಬೇಕಾದ ಅನಿವಾರ್ಯತೆ ಇದೆ. ನಾವು ಸುಮ್ಮನೆ ರಿಸ್ಕ್ ತಗೊಳ್ಳೋಕ್ಕೂ ಆಗೋದಿಲ್ಲ. ಅಲ್ಲಿ ಒಬ್ಬರು ಪ್ರಾಧ್ಯಾಪಕರಿದ್ದಾರೆ. ಹಾಗಾಗಿ ನಾವು ಅದನ್ನು ಸಣ್ಣ ಮಟ್ಟಿಗೆ ಈ ವರ್ಷಕ್ಕೆ, ಮುಂದಿನ ವರ್ಷ ವಿದ್ಯಾರ್ಥಿಗಳು ಬರ್ತಾರೆ ಎನ್ನುವ ಉದ್ದೇಶದಿಂದ ಈ ಸರಿ ಸ್ಥಗಿತಗೊಳ್ಳಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಒಬ್ಬರು ಅಪ್ಲಿಕೆಂಟ್ ಇದ್ದಾರೆ, ಅವರಿಗೆ ನಾವು ಈಗಾಗಲೇ ಆಡಳಿತಾತ್ಮಕವಾದ ಸಮಜಾಯಿಷಿಕೆಯನ್ನು ನಾವು ಕೊಟ್ಟಿದ್ದೇವೆ. ಒಬ್ಬರಿದ್ದರೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ನಮ್ಮಲ್ಲಿ ಬೇರೆಲ್ಲ ವಿಭಾಗಗಳು ಇವಾಗ ಕೆಲಸ ನಡೀತದೆ. ಸೋಷಿಯಲ್ ಸೈನ್ಸಸ್ನಲ್ಲಿ ಡಬಲ್, ಇಲೆಕ್ಟ್ರಾನಿಕ್ಸ್ ನಾವು ಈಗ ತಗೊಳ್ಳಿಲ್ಲ ಈ ಸಲ. ಅದು ಹಳೆಯ ವಿಭಾಗ, ಅದು ಯಾವತ್ತೂ ವಿದ್ಯಾರ್ಥಿಗಳಿಲ್ಲ. ಆಗಿದೆ ಸೈಬರ್ ಸೆಕ್ಯೂರಿಟಿಗೆ ನಮಗೆ ವಿದ್ಯಾರ್ಥಿಗಳಿದ್ದಾರೆ, ರನ್ ಆಗ್ತಾ ಇಲ್ಲ. ಸ್ಥಗಿತ ಮಾಡಿದ್ದೇವೆ ನಾವು. ಮುಂದೆ ಮಕ್ಕಳು ಬಂದರೆ ನಾವು ತಗೊಳ್ತೇವೆ. ಸರ್, ಈಗ MCG ಕ್ಲೋಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಸರ್, ಕ್ಲೋಸ್ಡ್ ಪದ ನಾವು ಅಫಿಷಿಯಲಿ ಬಳಸುವುದಿಲ್ಲ. ಇಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಒಂದು ಈಗ ಸರ್ಕ್ಯುಲರ್ ಬರ್ತಿದೆ. 2ನೇ ಪಾಯಿಂಟ್ ಅಲ್ಲಿ PL ಧರ್ಮ ಇವರು MCA ಕೋರ್ಸ್ ಅನ್ನು ವಿಶ್ವವಿದ್ಯಾಲಯ ಮುಚ್ಚಲಾಗಿದೆ ಎಂದು ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತೇಳಿ ಅಥಾರಿಟಿಯಾಗಿ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇದೆ. ಈಗ ನಾವು ಅವರಿಗೆ ಡಿಪಾರ್ಟ್ಮೆಂಟ್ ನೋಟಿಸ್ ಅನ್ನ ಆಡಳಿತಾತ್ಮಕವಾಗಿ ಇಶ್ಯೂ ಮಾಡ್ತೇವೆ. ತಮಗೆ ಗೊತ್ತಿರಬೇಕು, ತಾವು ಈ ತರದ ವಿಷಯಗಳಲ್ಲಿ ನಾನು ನಿಮ್ಮ ತರ ಕನ್ನಡ ಎಕ್ಸ್ಪರ್ಟ್ ಅಲ್ಲ, ಅಥವಾ ನಿಮ್ಮ ತರ ಇಂಗ್ಲಿಷ್ ಎಕ್ಸ್ಪರ್ಟ್ ಅಲ್ಲ. ಬಳಸುವ ಭಾಷೆಯಲ್ಲಿ ಸ್ವಲ್ಪ ನಾನು ಗಂಭೀರವಾಗಿ ಮಾತಾಡ್ತೇನೆ. ನಾನು ಏನು ಹೇಳಿದ್ದೇನೆ ಪ್ರಾರಂಭದಿಂದಲೂ, ಈ ಕೆಲಸಕ್ಕೆ ಬಂದ ಮೇಲೆ ಮಾಡಿದ ಒಂದು ಸಣ್ಣ ಘೋಷಣೆ ಏನು ಅಂತಂದ್ರೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದರೆ ನಾವು ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸ್ತೇವೆ ಅಂತ ಹೇಳಿದರೆ ಎಲ್ಲೂ ಕೂಡ ವಿಭಾಗವನ್ನು ಬಂದ್ ಮಾಡಿ. ಇದು ಸ್ಟ್ಯಾಚ್ಯೂಟ್ ಇಂದ ಪ್ರಾರಂಭ ಆದ ಡಿಪಾರ್ಟ್ಮೆಂಟ್. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. For this is